ಪಠ್ಯಕ್ಕಿಂತ ಪಠ್ಯೇತರವಾಗಿ ಕಲಿತ ವಿಷಯಗಳು ನೆನಪಿನಲ್ಲುಳಿದು ನಮಗೆ ಮುಂದಿನ ಭವಿಷ್ಯದಲ್ಲಿ ನೆನಪಾಗುತ್ತದೆ ಎಂದು ಪ್ರಮೋದ್ ಮಧ್ವರಾಜ್ ಅವರು ಹೇಳಿದ್ದಾರೆ. ಇನ್ನು ಈ ವಿಷಯದಲ್ಲಿ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಂಘದ ಕುಂತಳನಗರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಮುಂಬಯಿಯ ಆಲ್ ಕಾರ್ಗೋ ಲಾಜಿಸ್ಟಿಕ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವ ಕಂಪ್ಯೂಟರ್ ಸಾಕ್ಷರತಾ ತರಬೇತಿ ಕಾರ್ಯಕ್ರಮದ 10ನೇ ಬ್ಯಾಚ್ನ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ವಿತರಣೆ ಹಾಗೂ 11ನೇ ಬ್ಯಾಚ್ನ ಓರಿಯೆಂಟೇಷನ್ ಕಾರ್ಯಕ್ರಮ ಉದ್ಘಾಟಿಸಿ ಶನಿವಾರ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಶಿವಕುಮಾರ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಧನಂಜಯ ಬಿ ಆಲ್ ಕಾರ್ಗೋ ಲಾಜಿಸ್ಟಿಕ್ ಸಂಸ್ಥೆಯ ಕಾರ್ಯನಿರ್ವಾಹಕ ಸಿಎಸ್ಆರ್ ಸವಿಸ್ತಾರ್ ಆಳ್ವ, ಕಾಪು ಬಂಟರ ಸಂಘದ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ವಿ ಶೆಟ್ಟಿ ಪಾಲ್ಗೊಂಡಿದ್ದರು. ಉಡುಪಿ ಗ್ರಾಮೀಣ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಶೆಟ್ಟಿ, ಹೇಮಂತ್ ಶೆಟ್ಟಿ, ಕಾರ್ಯದರ್ಶಿ ಪದ್ಮನಾಭ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಆತ್ಮೀಯರು ಹಾಗೂ ನಮ್ಮ ಗ್ರಾಮೀಣ ಬಂಟರ ಸಂಘದ ಹಿತೈಷಿನು ನಮಗೆ ಈ ಒಂದು ಕಟ್ಟಡ ನಿರ್ಮಾಣ ಸಮಯದಲ್ಲಿ ಸರ್ಕಾರದಿಂದ ಅನುಮತಿ ಸಿಗಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಯಾವಾಗಲೂ ನಮ್ಮ ಒಡನೆ ನಮ್ಮ ಕಾರ್ಯಕ್ರಮದ ಬಗ್ಗೆ ವಿಚಾರಣೆ ಮಾಡುತ್ತಾ ನಮಗೆ ಹುರಿದುಂಬಿಸ್ತಾ ನಮಗೆ ಪ್ರೋತ್ಸಾಹಿಸ್ತಿರುವ ನಮ್ಮ ಹಿತೈಷಿ ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಹಾಗೂ ಫಿಶ್ ಮಿಲ್ ಅವರ ಸ್ವಂತ ಉದ್ಯಮ ಅದರ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಒಂದು ರೈತರ ಸಬಲೀಕರಣಕ್ಕೆ ನಾವು ಕೃಷಿ ಮೇಳವನ್ನು ಮಾಡಬೇಕೆಂಬ ಒಂದು ಉದ್ದೇಶ ಕಳೆದ ಕೆಲವು ತಿಂಗಳಿಂದ ಆಲೋಚನೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಖಜಾಂಚಿಯಾದ ಶ್ರೀಯುತ ವಿಜಿತ್ ಶೆಟ್ಟಿ ಅವರು ಬ್ರಹ್ಮಾವರ ಕೃಷಿ ವಿಜ್ಞಾನ ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿಯ ವಿಜ್ಞಾನಿಯೂ ಹಾಗೂ ನಿರ್ದೇಶಕರೂ ಆದ ಡಾಕ್ಟರ್ ಧನಂಜಯ ಆರ್ ಇವರನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬೇಕು ಹಾಗೂ ಈ ಕಾರ್ಯಕ್ರಮದ ಮುಗಿದ ತಕ್ಷಣ ನಮ್ಮ ಟ್ರಸ್ಟ್ಗಳ ಒಂದು ಸಣ್ಣ ಒಂದು ಸಭೆಯಲ್ಲಿ ಒಂದು ಪೂರ್ವಭಾವಿ ಸಭೆ, ಕೃಷಿ ಮೇಳ ಆದ ಪೂರ್ವಭಾವಿ ಸಭೆ ನಮಗೆ ಮಾರ್ಗದರ್ಶನ ನೀಡಲು ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬಂದು ಈ ಸರ್ಟಿಫಿಕೇಟ್ ವಿತರಣೆಯಲ್ಲಿ ಭಾಗವಹಿಸಬೇಕಂತ ಕೇಳಿದಾಗ ಸಂತೋಷವಾಗಿ ಇವತ್ತು ಬಂದಿರ್ತಾರೆ. ಅವರಿಗೂ ನಾನು ಟ್ರಸ್ಟಿನ ಎಲ್ಲರ ಪರವಾಗಿ, ಟ್ರಸ್ಟಿಗಳ ಮತ್ತು ನಮ್ಮ ಹಿತೈಷಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ಇವತ್ತು ನಮಗೆ ಇಬ್ಬರು ಅತಿಥಿಗಳು ಬಂದಿದ್ದಾರೆ. ಒಂದು ಕಾಪು ಬಂಟರ ಸಂಘದ ಅಧ್ಯಕ್ಷರು, ನಮ್ಮ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಸ್ಟೇಕ್ ಹೋಲ್ಡರ್ಸ್ ಅವರು ನಮ್ಮ ಒಂದು ಅಡ್ವೈಸರಿ ಕಮಿಟಿಯಲ್ಲಿ ನಮ್ಮ ಸದಸ್ಯರಾಗಿದ್ದಾರೆ. ಸೊ ಶ್ರೀಯುತ ವಾಸುದೇವ್ ಶೆಟ್ಟಿ ಅವರು ಇವಾಗ ಒಂದು ದೊಡ್ಡ ಯೋಜನೆಗೆ ನಿರ್ಮಾಣಕ್ಕೆ ಅಂದರೆ ಕಾಪು ಮಾರಿಗುಡಿ, ಕಾಪು ಅಮ್ಮ ಎಲ್ರಿಗೂ ಗೊತ್ತಿದ್ದು. ಸೊ ಅದರ ಅಧ್ಯಕ್ಷತೆಯನ್ನು ವಹಿಸಿ ಇವಾಗ ಕಾಪು ಮಾರಿಗುಡಿಯ ಪೂರ್ಣ ಒಂದು ಕೆಲಸ ಕಾರ್ಯದಲ್ಲಿ ಅವರು ತನ್ನ ಜೀವನವನ್ನೇ ಅದಕ್ಕೆ ಮುಡುಪಾಗಿಟ್ಟು ಬಹಳ ಒಂದು ಸುಗಮವಾಗಿ ಸಾಗ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಹತ್ರ ಇಲ್ಲಿ ಬಂದು ಅವರು ಇವತ್ತೊಂದು ಸ್ವಲ್ಪ ಹಿತ ನೋಡಿ ಕಾಪು ಮಾರಿಗುಡಿಯ ಬಗ್ಗೆ ಮಾತಾಡಲಿದ್ದಾರೆ. ಅವರು ನಾವೊಂದು ಹೇಳಿದ್ದಕ್ಕೆ ಇವತ್ತು ಬಂದಿರೋದು ನಮಗೆಲ್ಲ ಸಂತೋಷದ ವಿಷಯ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ನಮ್ಮ ಇನ್ನೋರ್ವ ಅತಿಥಿ ಶ್ರೀಯುತ ಯೋಗೀಶ್ ಶೆಟ್ಟಿ ಅವರು ಬಹಳ ನಮಗೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಟ್ಟಡ ನಿರ್ಮಾಣ ಸಮಯದಲ್ಲಿ
ನಮ್ಮನ್ನು ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹತ್ರ ಕರ್ಕೊಂಡೋಗಿ ನಮಗೆ ಸಹಾಯ ಕೊಡಲು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ. ಅವರು ಇವತ್ತು ಕಾಪು ಮಾರಿಗುಡಿಯ ಪರವಾಗಿ ಇಲ್ಲಿ ಬಂದಿರ್ತಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಹಾಗೂ ನಮ್ಮ ಒಂದು ಎಲ್ಲ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಇಷ್ಟರವರೆಗೆ 10 ಕಾರ್ಯಕ್ರಮಗಳು ಆಗಿದೆ. ಇನ್ನೂ 5 ಕಾರ್ಯಕ್ರಮಗಳಿಗೆ, ಒಟ್ಟು 15 ಕಾರ್ಯಕ್ರಮಗಳಿಗೆ, 1 ತಿಂಗಳ ಕಾರ್ಯಕ್ರಮಗಳಿಗೆ ನಮಗೆ ಆಲ್ಕಾರ್ಗೋ ಸಂಸ್ಥೆ ಲಾಜಿಸ್ಟಿಕ್ಸ್ ಕಂಪನಿಯ ವತಿಯಿಂದ ಸ್ಪಾನ್ಸರ್ ಕೊಟ್ಟಿದ್ದಾರೆ. ಆ ಸಂಸ್ಥೆಯ CSR ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಇನ್ಚಾರ್ಜ್ ಆಗಿರುವ ಶ್ರೀಯುತ ಸವಿಸ್ತಾರ ಆಳ್ವ ಅವರು ಬಂದಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಫೈನಲ್ ಇಯರ್ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್, ನಿಟ್ಟೆ ಪಾಲಿಟೆಕ್ನಿಕ್ ಕಾಲೇಜ್, ನಿಟ್ಟೆ ಜಸ್ಟಿಸ್ ಕೇಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಶಿರ್ವಾ ಸೇಂಟ್ ಮೇರೀಸ್ ಕಾಲೇಜ್, ಶಿರ್ವಾ MSRS ಕಾಲೇಜ್, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜ್, ಚಿಟ್ಪಾಡಿ ITI ಹಾಗೂ MIT ಈ ಎಲ್ಲ ಸಂಸ್ಥೆಗಳ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷನೂ ಕಳೆದ 1.5 ವರ್ಷದಿಂದ ನಾವು ಅವರಿಗೆ 2 ದಿವಸದ ಕಾರ್ಯಕ್ರಮ ಉಚಿತವಾಗಿ ನೀಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಹೇಗೆ ಅವರ ಕೆಪಾಸಿಟಿ ಬಿಲ್ಡಿಂಗ್, ಲೀಡರ್ಶಿಪ್ ಹೇಗೆ ಬಿಲ್ಡ್ ಮಾಡೋದು, ಕಮ್ಯುನಿಕೇಶನ್ ಸ್ಕಿಲ್ ಹೇಗೆ ಇಂಪ್ರೂವ್ ಮಾಡೋದು, ಇಂಟರ್ವ್ಯೂ ಹೇಗೆ ಫೇಸ್ ಮಾಡೋದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹಾಗೂ ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ ಅನ್ನು ಕರ್ಕೊಂಡು ಬಂದು ಅವರ ಸಕ್ಸಸ್ ಸ್ಟೋರಿಯನ್ನು ಹೇಳೋದು ಹಾಗೂ ಅವರಿಗೆ ಮೋಟಿವೇಟ್ ಮಾಡೋದು. ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಮತ್ತೆ ಲೀಡ್ ಬ್ಯಾಂಕ್ ನ ಅಧಿಕಾರಿಗಳನ್ನು ಕರೆದು ಯಾವ ತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ವ ಉದ್ಯೋಗ ಮಾಡಲು ಪ್ರೇರಣೆ ಕೊಟ್ಟು ಯಾವ ಸರ್ಕಾರದಿಂದ ಸೌಲಭ್ಯ ಸಿಗ್ತದೆ ಇದ್ರ ಬಗ್ಗೆ ಅವರಿಗೆ ಮಾರ್ಗದರ್ಶನ ಕೊಡುವುದು ಹಾಗೂ ನಾವು ಯಾರಾದರೂ ಸ್ವ ಉದ್ಯೋಗ ಮಾಡುವುದಾದ್ರೆ ಅವರಿಗೆ ಈ ಸಂಸ್ಥೆಗಳೊಡನೆ ಅವರಿಗೆ ಟೈ ಅಪ್ ಮಾಡಿ ಅವರಿಗೆ ಮಾರ್ಗದರ್ಶನ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಂದ ನಿರಂತರವಾಗಿ ನಡೆಯುತ್ತಾ ಉಂಟು. ನಮ್ಮಲ್ಲಿ ನೆನಪಿನಲ್ಲಿ ಇಡೋದು ಯಾವುದು? ವಾಟ್ ಡು ವಿ ರಿಮೆಂಬರ್ ಥ್ರೂ ಔಟ್ ಅವರ್ ಲೈಫ್? ನಮ್ಮ ಜೀವಮಾನ ಇಡೀ ನಾವು ಯಾವುದನ್ನು ನೆನಪಿಡ್ತೀವಿ ಅಂದರೆ, ಇವತ್ತು ನಾವು ಇಲ್ಲಿ ಬರ್ತೀವಲ್ಲ, ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿರ್ತೀವಿ. ಕಾಲೇಜಿನಲ್ಲಿ ನಮಗೆ ಏನು ಕೊಡ್ತಾರೆ ಅದಕ್ಕಿಂತ ಹೆಚ್ಚನ್ನು ಪಡೆದದ್ದು ಮಾತ್ರ ನಮಗೆ ನೆನಪಿರುತ್ತೆ. ಸ್ವಿಮ್ಮಿಂಗ್ ಕಲ್ತ್ರೆ ನೆನಪಿರ್ತದೆ ಇಲ್ವಾ? 10 ವರ್ಷದ ನಂತರ ನೀರಿದ್ದು ಬಿದ್ದರೆ ಸ್ವಿಮ್ ಮಾಡುವಂಥದ್ದು ಬರ್ತದೆ. ಸೈಕಲ್ ಒಮ್ಮೆ ಕಲಿತ್ರೆ ಜೀವನ ಪರ್ಯಂತ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಇವತ್ತು ನೀವೇನು ಇಲ್ಲಿ ಕಲಿತೀರಿ, ದಟ್ ವಿಲ್ ಹೆಲ್ಪ್ ಯು ಇನ್ ಫರ್ದರಿಂಗ್ ಯುವರ್ ಕೆರಿಯರ್. ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಲಿಕ್ಕೆ ಅದು ಬಹಳ ಸಹಕಾರಿಯಾಗುತ್ತೆ. ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿ. ಅಶೋಕ್ ಅವರು ಹೇಳಿದರು, ಗ್ರಾಮೀಣ ಮಹಿಳೆಯರಿಗೆ ಸೌಲಭ್ಯ ಏನಿದೆ ಅಂತಲೇ ಗೊತ್ತಿರುವುದಿಲ್ಲ ಅಂತ. ಅದೇ ಸಮಸ್ಯೆ ಗ್ರಾಮೀಣ ವಿದ್ಯಾರ್ಥಿಗಳಿಗಿದೆ. ಸಿಟಿಯಲ್ಲಿ ಇರ್ತಕ್ಕಂಥ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಬಹಳ ವ್ಯತ್ಯಾಸ ಇದೆ. ಇವರು ಇಂಟರ್ವ್ಯೂಗೆಲ್ಲ ಹೋದಾಗ ಅವ ಏನು ಕಲಿಯದಿದ್ರು ಕೂಡ ಪಟ ಅಂತ ಇಂಗ್ಲೀಷ್ನಲ್ಲಿ ಮಾತಾಡಿ ಆ ಇಂಟರ್ವ್ಯೂ ಮಾಡುವವರನ್ನು ತಲೆ ತಿರ್ಸಿಬಿಡ್ತಾರೆ.
ಇವ್ರ ಹತ್ರ ಎಲ್ಲ ಜ್ಞಾನ ಇದೆ, ಬಟ್ ದೇ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್, ಹೇಗೆ ತಮ್ಮನ್ನ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲದೇನೆ 90% ಮಾರ್ಕ್ಸ್ ಸಿಕ್ಕಿದ ಒಬ್ಬ ಗ್ರಾಮೀಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇಂಟರ್ವ್ಯೂಲ್ ಫೇಲ್ ಆಗ್ತಾರೆ. 60% ಸಿಕ್ಕಿದ ಇಂಗ್ಲಿಷ್ ಮೀಡಿಯಂ ಕಲಿತಂತ ಒಬ್ಬ ಸಿಟಿಯ ಹುಡುಗ ಇಂಟರ್ವ್ಯೂಲ್ ಪಾಸ್. ಇದು ಅನ್ಯಾಯ ಅಂತಂದ್ರೆ ನಮ್ಗೆ ಗೊತ್ತಿದೆ. ದುರ್ದೈವಶಾತ್ ನಮ್ಮ ದೇಶದಲ್ಲಿ ಎಲ್ಲ ಇಂಟರ್ವ್ಯೂಗಳು ಇಂಗ್ಲಿಷ್ನಲ್ಲೇ ಆಗಬೇಕು. ಯಾಕೆ ಆಗಬೇಕು? ಇಂಗ್ಲಿಷ್ ಟೀಚರಿನ ಇಂಟರ್ವ್ಯೂ ಇಂಗ್ಲಿಷ್ನಲ್ಲೇ ಆಗ್ಯಪ್ಪ, ಇಂಜಿನಿಯರ್ನ ಇಂಟರ್ವ್ಯೂ, ಇನ್ನೊಂದು ಇಂಟರ್ವ್ಯೂ, ಮತ್ತೊಂದು ಇಂಟರ್ವ್ಯೂ ಎಲ್ಲ ಇಂಗ್ಲಿಷ್ನಲ್ಲೇ. ಅದೇ ಜಪಾನ್ನಲ್ಲಿ ಜಪಾನೀಸ್ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಚೈನಾದಲ್ಲಿ ಚೈನೀಸ್ ಲ್ಯಾಂಗ್ವೇಜ್ ಮಾಡ್ತಾರೆ, ರಷ್ಯಾದಲ್ಲಿ ರಷ್ಯನ್ ಲ್ಯಾಂಗ್ವೇಜ್ ಮಾಡ್ತಾರೆ, ಜರ್ಮನಿಯಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಮಾಡ್ತಾರೆ. ಇಲ್ಲಿ ಯಾಕೆ ಇಂಗ್ಲೀಷು? ಆ ಮಕ್ಕಳಿಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಇಂಟರ್ವ್ಯೂ ಮಾಡ್ಬೋದಲ್ಲ, ಅದು ತಡೆಯೋದಿಲ್ಲ. ದಟ್ ಈಸ್ ದ ಮಿಸ್ಫಾರ್ಚೂನ್ ಆಫ್ ದಿಸ್ ಕಂಟ್ರಿ. ಸೊ ಹಾಗಾಗಿ ನಮಗೆ ಎಲ್ಲ ರೀತಿಯ ವಿಧದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆ, ನಾವೇನೋ ಬೈಕ್ ತಗೊಳ್ತೀವಿ, ಹುಡುಗರು ಬೈಕ್ ತಗೊಳ್ತಾರೆ, ಕೆಲವರು ಮೊಬೈಲ್ ತಗೊಳ್ತಾರೆ, ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗ್ತಿರಲ್ಲ. ನನ್ನಲ್ಲಿ ಏನೂ ಇಲ್ಲ ಅದು ಎಕ್ಸ್ಟ್ರಾ ಫಿಟ್ಟಿಂಗು. ಅದೇ ರೀತಿ ದಿಸ್ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ದ ಎಕ್ಸ್ಟ್ರಾ ಫಿಟ್ಟಿಂಗ್ ಫಾರ್ ಯು, ಫಾರ್ ಯರ್ ಕೆರಿಯರ್, ಫಾರ್ ಯರ್ ಫ್ಯೂಚರ್. ಇವತ್ತು ಬಂಟರ ಸಂಘದ ಈ ಸಭಾಭವನ, ಇಂಥ ಸಭಾಭವನ ಉಡುಪಿ ದಕ್ಷಿಣ ಜಿಲ್ಲೆಯಲ್ಲಿ ಎಷ್ಟಿರ್ತದೆ? ಬೇರೆ ಬೇರೆ ಜಾತಿಯವರು, ಬ್ರಾಹ್ಮಣರದ್ದು, ಇನ್ನೊಬ್ಬರದ್ದು, ಮತ್ತೊಬ್ಬರದ್ದು, ಮಗವಿರದ್ದು, ಬಿಲ್ಲವರದ್ದು ಎಷ್ಟಿರ್ಬೋದು? ಕ್ರಿಶ್ಚಿಯನ್ರದ್ದು, ಮುಸ್ಲಿಮ್ರದ್ದು ಎಷ್ಟಿರ್ಬೋದು? ಎಲ್ಲಿಯಾದ್ರೂ ಇಂಥ ಕಾರ್ಯಕ್ರಮ ನಡೀತದ? 10 ಜನರಿಗೆ, 10 ವಿದ್ಯಾರ್ಥಿಗಳಿಗೆ, 10 ಯುವಕರಿಗೆ ಸಹಾಯ ಮಾಡ್ತಕ್ಕಂಥ, ಉಚಿತವಾಗಿ ಸಹಾಯ ಮಾಡ್ತಕ್ಕಂಥ ಯಾವುದಾದ್ರೂ ವ್ಯವಸ್ಥೆ ಇವತ್ತು ಉಡುಪಿ ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಇದ್ರೆ ಅದು ಗ್ರಾಮೀಣ ಬಂಟರ ಸಂಘದಲ್ಲಿ ಮಾತ್ರ ಇದೆ ಅಂತಕ್ಕಂಥದ್ದನ್ನ ಕೃತಜ್ಞತಾ ಪೂರ್ವಕವಾಗಿ ನಾವು ಹೋಗ್ಬೇಕು. ಏನು ಅಶೋಕ್ ಶೆಟ್ಟಿಗೆ ಕೆಲಸ ಇದೆ ಇದನ್ನೆಲ್ಲ ಮಾಡೋಣ, ಆ ಟ್ರಸ್ಟಿಗಳಿಗೆಲ್ಲ ಏನು ಕೆಲಸ ಇದೆ ಇದನ್ನು ಮಾಡೋಣ. ಉಚಿತವಾಗಿ ಯಾರು ಕೊಡ್ತಾರೆ? ಈಗ ಏರ್ ಕಂಡೀಷನ್ ಎಲ್ಲ ಹಾಕಿ, ಇಷ್ಟು ಲೈಟ್ ಹಾಕಿ, ಇಷ್ಟು ಒಳ್ಳೆಯ ಟೇಬಲ್, ಚೇರ್, ಫ್ರಮ್ ವೇರ್ ಕ್ಯಾನ್ ಯು ಗೆಟ್ ಸಚ್ ಅ ಫೆಸಿಲಿಟಿ? ವೈ ಶುಡ್ ದೇ ಡೂ ಇಟ್? ನೀವು ಯಾರಾದ್ರೂ ಅವರ ಸಂಬಂಧಿಕರಿದ್ದೀರಾ? ಇಲ್ಲಿ ವೇದಿಕೆಯಲ್ಲಿದ್ದವರ ಸಂಬಂಧಿಕರು ನೀವು ಯಾರಾದ್ರೂ ಇದ್ದೀರಾ? ಯಾಕೆ ಮಾಡ್ತಿದ್ದಾರೆ? ನಿಮ್ಗೆ ಒಳ್ಳೇದಾಗಬೇಕು, 10 ಜನರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು. ವೇದವ್ಯಾಸರು ಹೇಳಿರ್ತಕ್ಕಂಥ ಒಂದು ಮಾತು, ಪರೋಪಕಾರವೇ ಪುಣ್ಯ, ಪರಪೀಡನೆಯ ಪಾಪ. ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದರೆ ಅದೇ ಪುಣ್ಯ, ಇನ್ನೊಬ್ಬರಿಗೆ ನಾವು ತೊಂದರೆ ಕೊಟ್ಟರೆ ಅದೇ ಪಾಪ ಅಂತ ವೇದವ್ಯಾಸರು ಎಲ್ಲ ನಮ್ಮ ಭಗವದ್ಗೀತೆ ಇದನ್ನೆಲ್ಲ ಸರಳವಾಗಿ ಒಂದು ವಾಕ್ಯದಲ್ಲಿ ಹೇಳಿ ಅಂತ ಹೇಳಿದಾಗ ಅವರು ಹೇಳಿದಂಥ ಮಾತು ಪರೋಪಕಾರವೇ ಪುಣ್ಯ, ಪರಪೀಡನೆ ಪಾಪ. ಇವತ್ತು ದಿವಸ ಡಿಜಿಟಲೀಕರಣ ಆಗಲಿಲ್ಲ ಅಂದರೆ ನಿಮಗೂ ಕೂಡ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಕೊರೋನಾದಂಥ ಸಂದರ್ಭದಲ್ಲಿ ನಿಮಗೆ ಮನಿ ಟ್ರಾನ್ಸ್ಫರ್, ಮನಿ ಮುಟ್ಲಿಕ್ಕೆ ಎದುರ್ತಿದ್ವಿ. ಯಾಕಂದರೆ ನಿಮಗೆ ಮನೆಯಲ್ಲೂ ಸಮೇತ ಕೊರೋನಾ ಪಾಸ್ ಆಗ್ತದೆ ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ನಮಗೆ ಮನಿ ಟ್ರಾನ್ಸ್ಫರ್ ಪೂರ್ತಿ ಎಲ್ಲ ಡಿಜಿಟಲ್ ಥ್ರೂ ಆಗ್ತಾ ಇತ್ತು, ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಡಿಜಿಟಲೀಕರಣ ಅಂತಂದರೆ ತಮಗೆಲ್ಲ ಕೋರ್ಸ್ನಲ್ಲಿ ಕಲಿಸಿರ್ತಾರೆ, ನಾನು ಇದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ದಿವಸ ನಾನು ಬಂದಿರ್ತಕ್ಕಂಥದ್ದು ಕೃಷಿ ವಿಜ್ಞಾನ ಕೇಂದ್ರದಿಂದ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆ್ಯಕ್ಚುಲಿ ನಮ್ಮಲ್ಲೂ ಕೂಡ ಡಿಜಿಟಲೀಕರಣ ಆಗಬೇಕಾಗಿದೆ, ಇನ್ನೂ ಆಗ್ತಾ ಇದೆ, ಕೆಲವು ಆಗ್ತಾ ಇದೆ. ವೆಬ್ಸೈಟು, ನಮ್ಮ ಕಮ್ಯುನಿಕೇಷನ್ಸ್ ಥ್ರೂ ವೆಬ್ಸೈಟ್ ಮಾಡ್ತಾ ಇದ್ವಿ, ಬಟ್ ಆದರೂ ಇನ್ನೂ ಸಾಕಾಗೋದಿಲ್ಲ. ಮತ್ತಷ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಆದರೆ ಖಂಡಿತ ಎಲ್ರಿಗೂ ಕೂಡ ಗೊತ್ತಾಗ್ತದೆ. ಸೊ ಈಗ ನೋಡಿ, ಡಿಜಿಟಲ್ ಆಗದಿದ್ದರೆ ಏನು ಪ್ರಾಬ್ಲಮ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮಣಿಪಾಲದಲ್ಲಿ ಎಷ್ಟೋ ಲೈಬ್ರರಿ ಇದೆ, ನಮ್ಮ ಕೃಷಿ ವಿಜ್ಞಾನದ ಸುಮಾರು ಲೈಬ್ರರಿಗಳಿದ್ದಾವೆ. ಅದನ್ನೆಲ್ಲ ಹೋಗಿ ನೋಡಬೇಕಂದ್ರೆ ತುಂಬಾ ಕಷ್ಟ ಇದೆ. ನಾವು ಫಿಸಿಕಲಿ ಹೋಗಬೇಕು, ಹೋಗಿ ಅದನ್ನು ಓಪನ್ ಮಾಡಿ ನೋಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಬಟ್ ಅದೇ ಆ ಬುಕ್ಕು ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ತಂದಾಗ ಆ ಬುಕ್ಕನ್ನು ನಾವು ಇಲ್ಲೇ ರೆಫರ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ. ಸೊ ಈ ಥರದ ಒಂದು ವ್ಯವಸ್ಥೆ ಖಂಡಿತವಾಗ್ಲೂ ಮುಂದುವರಿಬೇಕು. ಇವತ್ತು ದಿವಸ ಸ್ಕಿಲ್ ಇಂಡಿಯಾ ಭಾಳಷ್ಟು ಕೆಲಸ ಮಾಡ್ತಾ ಇದೆ, ಸ್ಕಿಲ್ ಡೆವಲಪ್ ಆಗಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಡೆವಲಪ್ ಆಗ್ತಾ ಇದೆ. ಇವತ್ತು ದಿವಸ ಬೇರೆ ಬೇರೆ ದೇಶಗಳು ನಮ್ಮನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಾಕಂದರೆ ಬೇರೆ ಬೇರೆ ಸ್ಕಿಲ್ ಇಂಡಿಯಾ ಆದ ನಂತರ ಇವತ್ತು ದಿವಸ ಬೇರೆ ಬೇರೆ ಉತ್ಪನ್ನಗಳು, ಬಿಡಿ ಭಾಗಗಳು, ಎಸ್ಪೆಷಲಿ
ಬಿಡಿ ಭಾಗಗಳು ನಾವೆಲ್ಲರೂ ಕೂಡ ಡಿಪೆಂಡ್ ಆಗಿರ್ತೇವೆ ಬೇರೆ ದೇಶದ ಮೇಲೆ. ಆಗ ಈಗ ಕೆಲವಾರು ಉತ್ಪನ್ನಗಳನ್ನ ನಾವು ಖಂಡಿತವಾಗ್ಲೂ ಮಾಡಲು ಶಕ್ತರಾಗಿದ್ದೇವೆ. ಸೊ ಹಾಗಾಗಿ ಡಿಜಿಟಲೀಕರಣ ತುಂಬಾ ಮುಖ್ಯ ಆಗ್ತದೆ. ಅದರ ಜೊತೆಗೆ ನಾವು ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಉದಾಹರಣೆಗೆ ಜೈವಿಕ ಗೊಬ್ಬರಗಳು ಅಂತ ಕೇಳಿರ್ಬೋದು ನಾವು. ಜೈವಿಕ ಗೊಬ್ಬರಗಳು ನಮ್ಮ ಕೃಷಿಯಲ್ಲಿ ಯಾವ ರೀತಿ ಪಾತ್ರ ವಹಿಸ್ತದೆ ಅಂತಕ್ಕಂಥದ್ದನ್ನ ಈ ಆಗಸ್ಟ್ 10ನೇ ತಾರೀಕು ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಅದೇ ರೀತಿ ಅನೇಕ ಮಶ್ರೂಮ್ ಕಲ್ಟಿವೇಶನ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ಮರ ಅಥವಾ ತೆಂಗಿನ ಮರ ಅಥವಾ ಇನ್ಸ್ಟ್ರೂಮೆಂಟ್ ಕೊಟ್ಟು ಅದನ್ನು ತರಬೇತಿ ಮಾಡಿ ಆನಂತರ ಅವರು ಸೆಲ್ಫ್ ಎಂಟರ್ಪ್ರಿನರ್ ಆಗ್ತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಕೂಡ ಮಾಡ್ತಾ ಇದ್ದೇವೆ. ಕಾಪು ಅಮ್ಮ ಅಂದರೆ ನನ್ನಂತ ಲಕ್ಷಾಂತರ ಜನರಿಗೆ ಖಾಲಿ ಗದ್ದುಗೆಯ ಪ್ರಸಾದ ಹಿಡ್ಕೊಂಡು ಹೋಗಿ ಅವರನ್ನು ಹರಸಿ ಇವತ್ತು ಅವರು ಭಾರಿ ದೊಡ್ಡ ಮಟ್ಟಕ್ಕೆ ಬೆಳೆದ ಲಕ್ಷಾಂತರ ಜನ ಇಡೀ ಪ್ರಪಂಚಾದ್ಯಂತ ಇದ್ದಾರೆ. ಅಂತ ಒಂದು ದಿವ್ಯ ಕ್ಷೇತ್ರದ ಒಂದು ಜೀರ್ಣೋದ್ಧಾರ, ಅದು ಜೀರ್ಣೋದ್ಧಾರ ಹೇಗೆ ಆಗಿದೆ ಅಂದರೆ ಅಮ್ಮ ಅದನ್ನು ವಿಭಿನ್ನ ರೀತಿಯಲ್ಲಿ ಕೊಂಡೊಯ್ತಾ ಇದ್ದಾರೆ. ನಾವು ಯಾರು ಮಾಡೋದಲ್ಲ, ಅದರಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ನನಗೊಂದು ಅದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಮ್ಮ ಹೆಚ್ಚಾಂಶ ಮೊದಲೇ ನನ್ನನ್ನು ಅದಕ್ಕೆ ನೇಮಿಸಿಕೊಂಡಿರ್ಬೋದು, ಅದು 100 ವರ್ಷಗಳ ಹಿಂದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನನ್ನನ್ನು ಕಾಪುಗೆ ಕರೆಸ್ಕೊಂಡಿದ್ದಾರೆ ಗೊರಕರಪಾಡಿಯಿಂದ. ಅಲ್ಲಿ ಏನೋ ಮರ್ಯಾದೆಯ ಜೀವನ ಕೊಟ್ಟಿದ್ದಾರೆ. ಇವತ್ತು ಆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಇಡೀ 100 ಜನ ಅದರ ಸಮಿತಿಯಲ್ಲಿದ್ದಾರೆ. ಅವರೆಲ್ಲ ನಮ್ಮ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಟು ನೀವು ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಹೋಗಿ, ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತ ಹೇಳಿದ್ದಕ್ಕಾಗಿ ನಾನೀಗ ಜೂನ್ 12ರಿಂದ ಸಂಪೂರ್ಣ ನನ್ನ ಬಿಸ್ನೆಸ್ ಎಲ್ಲ ಮತ್ತೆ ಸುರಿಗೆ ಅಮ್ಮ ಚಿನ್ನದ ಗದ್ದುಗೆಯಲ್ಲಿ ಕೂತ್ಕೊಳ್ಳುವವರೆಗೆ ವಿರೋಧಿಸುವುದಿಲ್ಲ ಅಂತೇಳಿ ನನ್ನ ಇದೆಲ್ಲ ಗೆಟಪ್ ಚೇಂಜ್ ಮಾಡಿಬಿಟ್ಟಿದೆ. ಈ ಕೆಲವರಿಗೆ ನನ್ನ ಪರಿಚಯ ಆಗುವುದಿಲ್ಲ, ವಾಸಿಟ್ಟು ಅಂತ ಹೇಳಬೇಕಾಗ್ತದೆ, ಹಾಗೆ ಬಂದಿದೆ. ಇದೆಲ್ಲ ಈ ಅಮ್ಮನ ಭಕ್ತರೊಂದಕ್ಕಾಗಿ. ಈ ಒಂದು ಕ್ಷೇತ್ರ ನಾವು ಎಣಿಸೋದಕ್ಕಿಂತ ದೊಡ್ಡದಾಗಿ ಸಂಪೂರ್ಣ ಶಿಲಾಮಯವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ. ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ಹಿಲ್ಕಲ್ ಕೆಂಪು ಶಿಲೆಯಿಂದ 2 ಗುಡಿಗಳು ಈಗಾಗಲೇ 90% ನಿರ್ಮಾಣ ಆಗಿದೆ. ಹಾಗಾದರೆ ಇದಕ್ಕೆ ಬಂಡವಾಳ ಹೇಗೆ ಎಂಬುದಾಗಿ ನಾವೆಲ್ಲರೂ ಆಲೋಚಿಸಿರುವಾಗ 5 ವರ್ಷ ಮೊದಲೇ, ಅಂದರೆ ಇದು ಪ್ರಥಮ ಹಂತದ 30 ಕೋಟಿಯ ಕೆಲಸ ಇದೆ. ನಂತರ ಇದಕ್ಕೆ ತಾಗಿಕೊಂಡು ದ್ವಿತೀಯ ಹಂತದಲ್ಲಿ ಡೈನಿಂಗ್ ಹಾಲ್, ಯಾಗಶಾಲೆ, ಗೆಸ್ಟ್ ಹೌಸ್ ಇತ್ಯಾದಿಗಳು ಬರ್ತಾ ಇದೆ. ಅದೇ ರೀತಿ ಒಂದು ಸಭಾಭವನ ಬರ್ತದೆ. ಇದೆಲ್ಲ ಕಾಪುನಮ್ಮನ ಭಕ್ತರ ಎಲ್ಲ ಒಂದು ದೇಣಿಗೆಯಿಂದ ಆಗ್ತಾ ಇದೆ. ಮುಂದೆ ನಮ್ಮೆಲ್ಲರ ಕನಸು ಏನಂದ್ರೆ, ಈ ಅಮ್ಮನ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಅದರಲ್ಲಿ ಬರುವ ಇನ್ಕಮ್ ಇಂದ ಈಗಾಗಲೇ ಅಮ್ಮನ ಒಂದು 12 ಎಕರೆ ಜಾಗ ಇದೆ ಮಲ್ಲಾರ್ನಲ್ಲಿ. ಅದರಲ್ಲಿ ಜನರಿಗೆ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಮುಂದಿನ ಆಲೋಚನೆ ಇದೆ. ಇದರೆಲ್ಲ ಹಿಂದೆ ಬಹಳಷ್ಟು ಅಮ್ಮನ ಭಕ್ತರಿದ್ದಾರೆ. ಅದಕ್ಕಾಗಿ ನಾವು ಎಲ್ಲಿಯೂ ಕೂಡ ಡೊನೇಷನ್ ಇದಕ್ಕೆಲ್ಲ ದುಡ್ಡು ಬೇಕು, ಆದರೆ ಕೇಳಲಿಕ್ಕೆ ಹೋಗ್ತಾ ಇಲ್ಲ. ಅದು ಹೇಗೆ ಅಂದರೆ, ಕೇಳಲಿಕ್ಕೆ ಸ್ವಾಭಾವಿಕ, ಕೇಳಲಿಕ್ಕೆ ಹೋಗೋದು, ದೇವಸ್ಥಾನ ಕಟ್ಟಲಿ ಏನು ಕಟ್ಟಲಿ ಡೊನೇಷನ್ ಬರೋದು. ಉದಾಹರಣೆ ಅಶೋಕಣ್ಣ ಅಂತ ಬಂದರೆ, ಅಶೋಕಣ್ಣ 1 ಲಕ್ಷ ಬರೆದ್ರೆ ಇದು ಕಮ್ಮಿ ಆಯ್ತು, ಅಶೋಕಣ್ಣ ನೀವು ಜಾಸ್ತಿ ಕೊಡಬೇಕಂತ ಕೇಳುವ ಬಾಡಿಗೆ ನಾವು ಅದಕ್ಕೆ ಹೊರಟಿದ್ದೇವೆ. ಆದರೆ ಅಮ್ಮನ ಸನ್ನಿಧಾನದಲ್ಲಿ ಅಭಯವಾಕ್ಯ ಆಯಿತು, ನೀವು ಯಾರ ಹತ್ರ ಕೇಳೋದು ಬೇಡ, ನೀವು ಪ್ರಚಾರ ಕೊಡಿ. ಏನು ಶಿಲಾ ಸೇವೆಯ ಏನು ಮಹತ್ವ ಏನು ಕೆಲಸ ಆಗ್ತಾ ಇದೆ ಇದರ ಬಗ್ಗೆ ನೀವು ಪ್ರಚಾರ ಕೊಡಿ, ನಾನು ಅವರಿಗೆ ಪ್ರೇರಣೆ ಕೊಟ್ಟು ನಾನು ತಗೊಳ್ತೇನೆ ಅಂತ ಹೇಳಿ ನಾವು ಎಲ್ಲಿಗೂ ರಸೀದಿ ಪುಸ್ತಕ ಇಟ್ಕೊಂಡು ಹೋಗ್ತಾ ಇಲ್ಲ. ಅದು ಅಮ್ಮನ ಆಜ್ಞೆ. ಕೊಡುವವರು ನನ್ನ ಕ್ಷೇತ್ರಕ್ಕೆ ಬಂದು ಕೊಡಿ, ನಾನು ಬರೆಸಿಕೊಳ್ತೇನೆ. ಇಡೀ ಪ್ರಪಂಚಾದ್ಯಂತ ನನ್ನ ಭಕ್ತರಿದ್ದಾರೆ, ನೀವು ಪ್ರಚಾರ ಕೊಡಿ.
ಉಡುಪಿ ಗ್ರಾಮೀಣ ಬಂಟರ ಸಂಘ ಇದರ ಜೊತೆ ನಾವು ಕಳೆದ ಒಂದೂವರೆ ವರ್ಷದಿಂದ ಈ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಬಹಳ ಅತ್ಯುತ್ತಮವಾಗಿ ಅಶೋಕ್ ಶೆಟ್ಟರು ಮತ್ತು ಅವರ ತಂಡದವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಸೆಂಟರ್, ಇಲ್ಲಿಂದ ಎಲ್ಲ ಸೌಲಭ್ಯವನ್ನು ಪಡ್ಕೊಂಡು ಹೋಗ್ತಾ ಇರುವ ಮಕ್ಕಳು ಹೆಚ್ಚಿನವರು ಈ ಗ್ರಾಮೀಣ ಪ್ರದೇಶದ ಮಕ್ಕಳಾಗಿರೋದ್ರಿಂದ ಅದೊಂದು ನಮಗೆ ಒಂದು ಖುಷಿಯ ವಿಚಾರ. ಯಾಕೆಂದರೆ ಗ್ರಾಮೀಣ ಮಕ್ಕಳಿಗೆ ಅಷ್ಟೊಂದು ಸೌಲಭ್ಯ ಮತ್ತು ಸ್ಕಿಲ್ಸ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ಸಿಗೋದು ತುಂಬ ಕಡಿಮೆ. ಅವರಿಗೆ ಯಾವುದೇ ರೀತಿಯಾದ ಒಂದು ಕೋರ್ಸ್ ಮಾಡಬೇಕು ಅಂದ್ರೂ ಉಡುಪಿ ಅಥವಾ ಮಣಿಪಾಲಕ್ಕೆ ಹೋಗಿ ಅದನ್ನು ತಗೊಳ್ಬೇಕು ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಅಷ್ಟು ದೂರ ಟ್ರಾವೆಲ್ ಮಾಡಿ ಅಲ್ಲಿಂದ ಒಂದು ಸ್ಕಿಲ್ಸ್ ಎಲ್ಲ ಒಂದು ತಗೊಳ್ಳೋ ಕೋರ್ಸನ್ನು ತಗೊಳ್ತಾರೆ. ಆದರೆ ಇಲ್ಲಿ ಈಗ ಮಾಡಿ ಅಂತ ಕೋರ್ಸನ್ನು ಮಾಡಿ ಅದು ಕೂಡ ಒಂದು ಉಚಿತವಾಗಿ ಮಕ್ಕಳಿಗೆ ಕೊಟ್ಟು ಮಾಡೋದ್ರಿಂದ ಅವರಿಗೆ ಆ ಸ್ಕಿಲ್ ಕೂಡ ಸಿಗ್ತಾ ಇದೆ. ಕೆಲವರು ಅದನ್ನು ಅವರ ಎಜುಕೇಷನ್ಗೆ ಉಪಯೋಗಿಸ್ತಾ ಇದ್ದಾರೆ. ಹಾಗೆಯೇ ಕೆಲವರು ಅದನ್ನು ತಮ್ಮ ಜಾಬ್ಗೆ ಜಾಯಿನ್ ಆಗುವಾಗ ಅಲ್ಲಿ ಉಪಯೋಗಿಸ್ತಿದ್ದಾರೆ. ಅಶೋಕ್ ಶೆಟ್ಟರು ಹೇಳಿದಾಗೇ 80 ಮಕ್ಕಳಿಗೆ TCS ಅಲ್ಲಿ ಜಾಬ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಆ ಸ್ಕಿಲ್ಸನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಇದು ನಮ್ಮ ಕಂಪನಿಯ ಒಂದು ಉದ್ದೇಶವನ್ನು ಭಾಳ ಚೆನ್ನಾಗಿ ಪೂರೈಸ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಂಪನಿಯ ಮಾಲಕರಾದ ಶ್ರೀ ಶಶಿಕಿರಣ್ ಶೆಟ್ಟಿ ಮತ್ತು ಆರ್.ಡಿ. ಶಶಿಕಿರಣ್ ಶೆಟ್ಟಿ ಅವರು ಇದೇ ಒಂದು ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಂಗಳೂರು, ಉಡುಪಿ, ಹಾಗೆ ಮುಂಬೈ, ಚೆನ್ನೈ, ಕೋಲ್ಕತ್ತಾಗಳಲ್ಲಿ CSR ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಇದೇ ಉದ್ದೇಶದಿಂದ, ಅಂದರೆ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಜನತೆ, ಈ ಜನರಿಗೆಲ್ಲ ಒಳ್ಳೆಯ ರೀತಿಯ ಸೌಲಭ್ಯಗಳು ಆರೋಗ್ಯಕ್ಕಾಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅಥವಾ ಎನ್ವೈರ್ಮೆಂಟ್ಗಾಗಿರ್ಬೋದು, ಪರಿಸರಕ್ಕಾಗಿರ್ಬೋದು. ಒಂದು ರೀತಿಯ ವಿಶಿಷ್ಟ ದೇವಸ್ಥಾನ ಕಾಪಲ್ಲಿ ನಿರ್ಮಾಣ ಆಗ್ತಾ ಇದೆ. ಕಾಪು ಮಾರಿಯಮ್ಮನ ದೇವಸ್ಥಾನ ಎಂಬ ಒಂದು ವಿಷಯವನ್ನು ನಾನು ಎಡೆತಟ್ಟಿ ಹೇಳಬಲ್ಲೆ. ಆ ರೀತಿಯಾಗಿ ಬಾಗಲಕೋಟೆಯ ಹಿಲ್ಕಲ್ಲಿನಲ್ಲಿ ಬಹಳ ವಿಶಿಷ್ಟವಾಗಿ ಕೆಂಪು ಗ್ರಾನೈಟ್ ಕಲ್ಲಿನಲ್ಲಿ ಆ 2 ಗರ್ಭಗುಡಿ, ಕೆಲವು ಗೋಪುರಗಳು ನಿರ್ಮಾಣ ಆಗ್ತಾ ಇದ್ದು ಸರಿಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಥಮ ಹಂತದ ಕಾಮಗಾರಿ ಒಂದು 90% ಈಗಾಗಲೇ ಪೂರ್ಣಗೊಂಡಿದೆ. ಬಹುಶಃ ತುಳುನಾಡಿನ ಸಪ್ತ ಜಾತ್ರೆಗಳಲ್ಲೊಂದಾದ ಕಾಪು ಸುಗ್ಗಿ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ನಡೆಯುವಂಥದ್ದು. ಆ ಮಾರ್ಚ್ ತಿಂಗಳಲ್ಲಿ ಬರುವ ಮಾರ್ಚ್ ತಿಂಗಳ ಒಳಗೆ ಜನವರಿ ಫೆಬ್ರವರಿಯಲ್ಲಿ ಪ್ರಥಮ ಹಂತದ ಈ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಒಂದು ಮಾತನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಅದೊಂದು ಜಾತ್ಯತೀತವಾದ ಒಂದು ಧಾರ್ಮಿಕ ಕೇಂದ್ರವಾಗಿದೆ. ಅನೇಕ ಮುಸ್ಲಿಂ ಭಕ್ತರು ಅಲ್ಲಿದ್ದಾರೆ, ಕ್ರೈಸ್ತ ಭಕ್ತರು ಅಲ್ಲಿ ಮಾರಿಗೆ ಇರತಕ್ಕಂಥ ಉದಾಹರಣೆ ಇದೆ. ಒಂದು ರೀತಿಯಲ್ಲಿ ಕೇವಲ ಧಾರ್ಮಿಕ ಕೇಂದ್ರ ಮಾತ್ರವಲ್ಲ, ಅದೊಂದು ಶೈಕ್ಷಣಿಕ ಕೇಂದ್ರವಾಗಿ, ಆರೋಗ್ಯ ದೃಷ್ಟಿಯಲ್ಲಿ, ಸಾಂಸ್ಕೃತಿಕವಾಗಿ ಅದು ಪ್ರವಾಸಿ ಕೇಂದ್ರವಾಗಿ ಮಾರ್ಪಾಡುವಂಥಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ತಮಗೆ ಗೊತ್ತಿರಬಹುದು, ಕಾಪಲ್ಲಿ ಮಹಾದೇವ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್ ಇದೆ. ಅದರ ಹಣದಿಂದಲೇ ಅದನ್ನು ಮಾಡಿರುವಂಥದ್ದು. ಅನೇಕ ವಿದ್ಯಾರ್ಥಿಗಳಲ್ಲಿ ಕಲಿತು ಉನ್ನತ ಹುದ್ದೆಯನ್ನು ಪಡೆದಿದ್ದಾರೆ. ಅವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕೆಂದು ಪ್ರಾರ್ಥನೆಯನ್ನು ಮಾಡುತ್ತಾ, ಅದರೊಂದಿಗೆ ಒಂದೆರಡು ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗ್ರಾಮೀಣ ಬಂಟರ ಸಂಘ ಬಹುಶಃ ಪ್ರಮೋದ್ ಮಧ್ವರಾಜರು ಹೇಳಿದರು ಅಶಕಣ್ಣ ಟೀಮ್ನ ಬಗ್ಗೆ. ಕರ್ಮಣ್ಯ ಮಾಲಿಗಾರಸ್ತೆ ಮಹಾಬಲೇಶು ಕದಾಚನ ಎಂಬ ರೀತಿಯಲ್ಲಿ ತಾವು ಒಳ್ಳೆ ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಫಲ ಭಗವಂತ ಕೊಡ್ತಾನೆ ಎಂಬುದಕ್ಕೆ ಉದಾಹರಣೆ ಅಶೋಕ್ ಶೆಟ್ಟರ್ನ ಟೀಮ್ ಅಂತ ಹೇಳಿ ಈಗಾಗಲೇ ಪ್ರಮೋದ್ ಮಧ್ವರಾಜ್ ಹೇಳಿದರು. ಅದು ನಿಜವಾದ ಸತ್ಯವಾದಂತಹ ವಿಷಯ. ಅನೇಕ ಸಂಘ ಸಂಸ್ಥೆಗಳಿವೆ, ಆದರೆ ಈ ರೀತಿಯ ಕಾರ್ಯವನ್ನು ಮಾಡುವಂಥದ್ದು, ನಾನು ಕೂಡ ಅನೇಕ ಕಾರ್ಯಕ್ರಮ ಬಂದಿದ್ದೇನೆ. ಕೇವಲ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವುದನ್ನು ಮಾತ್ರವಲ್ಲ, ಅದಕ್ಕೆ ಉದ್ಯೋಗ ಮೇಳವನ್ನು ಕೂಡ ಮಾಡಿ ಅನೇಕ ಮನ ಬೆಳಗುವಂಥ ಕೆಲಸವನ್ನು ನಿಮ್ಮ ಈ ಸಂಘ ಮಾಡಿದೆ. ನಿಜವಾಗಿ ಕೂಡ ಇದು ಭಗವಂತ ಮೆಚ್ಚುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇಂಥ ಕೆಲಸಗಳು ದೀರ್ಘವಾಗಿ ನಡೆಯಲಿ. ಮತ್ತು ಕೌಶಲ್ಯ ಎಂಬ ಒಂದು ಪದ ಆ್ಯಕ್ಚುಲಿ ನಾವು ನೋಡ್ತೇವೆ, ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ವರ್ಷ ಹೊರಗೆ ಬರ್ತಾರೆ. ಎಲ್ಲರೂ ಕೂಡ ಉದ್ಯೋಗಕ್ಕೆ ಅರ್ಹರಾಗಿರುವುದಿಲ್ಲ ಅವರು. ಯಾಕಂತ ಹೇಳಿದರೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಕೆಲವು ಕೊರತೆಗಳಿವೆ. ಇಂಥ ಕೆಲಸವನ್ನು ವಿದ್ಯಾಸಂಸ್ಥೆಗಳು ಸರ್ಕಾರ ಮಾಡುವಂಥ ಕೆಲಸವನ್ನು ನೀವು ಈ ಸಂಘಗಳು ಮಾಡ್ತಾ ಇದ್ದಾರೆ. ಅನೇಕ ಎಷ್ಟೋ 90% ಬಂದ ಯಾವುದೇ ಜನರಲ್ ಡಿಗ್ರಿ ಇರಲಿ ಅಥವಾ ಇಂಜಿನಿಯರ್ ಡಿಗ್ರಿ ಇರಲಿ, ಯಾವುದೇ ಡಿಗ್ರಿಗಳಿರಲಿ, 90% ಬಂದ ವಿದ್ಯಾರ್ಥಿಗಳಿಗೆ ಅವರು ಉದ್ಯೋಗಕ್ಕೆ ಅರ್ಹರಾಗಿರುವುದಿಲ್ಲ. ಆದರೆ 60% ಬಂದ ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಅರ್ಹರಾಗಿರ್ತಾರೆ. ಯಾಕೆ ಅಂತ ಹೇಳಿದರೆ ಅವರ ಹತ್ರ ಸ್ಕಿಲ್ ಇರ್ತದೆ.
ನಾವು ಹತ್ರ ಸ್ಕಿಲ್ ಇಲ್ಲದಿದ್ರೆ ನಾವು ಯಾವತ್ತೂ ಕೂಡ ಉದ್ಯೋಗಕ್ಕಾಗುವುದಿಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅಂತಹ ವಿದ್ಯಾರ್ಥಿಗಳನ್ನೇ ಅಪೇಕ್ಷಿಸ್ತಾರೆ. ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಹಾಗೂ ಓರಿಯೆಂಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ಉದ್ಘಾಟಕರಾಗಿದ್ದಂಥ ಮಾಜಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜ್ ಅವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ಹಾಗೆ ಇಂದಿನ ಮುಖ್ಯ ಅತಿಥಿಯಾಗಿ ಬಂದ ಹಿರಿಯ ವಿಜ್ಞಾನಿ ಹಾಗೂ ಡೈರೆಕ್ಟರ್ ಧನಂಜಯ್ ಪಿ ಇವರು ಕೃಷಿ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಈ ಸಭೆಯನ್ನು ಮುಗಿದ ನಂತರ ಅವರು ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಶುಭ ಹಾರೈಸಿದ್ದಾರೆ. ಅವರಿಗೂ ನಮ್ಮ ಈ ಟ್ರಸ್ಟ್ನ ಪರವಾಗಿ ಧನ್ಯವಾದ ಅರ್ಪಿಸಬೇಕು. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತೊಬ್ಬ ಅತಿಥಿ ಕೆ ವಾಸುದೇವ್ ಶೆಟ್ಟಿ ಇವರು ನಮ್ಮ ಕಾಪು ಅಮ್ಮನ ಮಹತ್ವ ಹಾಗೂ ಅದರಲ್ಲಿ ನಾವು ಯಾಕಾಗಿ ಭಾಗಿಯಾಗಬೇಕು, ಮುಂದೆ ನಮ್ಮ ಪೀಳಿಗೆ ಇದನ್ನು ಯಾವತ್ತೂ ಸ್ಮರಿಸ್ತಾ ಇರುವಂಥ ಒಂದು ಮಹತ್ತರ ಘಟ್ಟ, ಇದೊಂದು ಮಹತ್ತರ ದಿನಗಳು ಆಗಬೇಕಂತ ಹೇಳಿ ನಿಮಗೆಲ್ಲರಿಗೂ ಈ ಬಗ್ಗೆ ಒಂದು ತಿಳಿ ಹೇಳಿದ್ದಾರೆ. ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಿ ಮುಂದೆ ಆ ಅಮ್ಮನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಅವರಿಗೂ ನಮ್ಮ ಟ್ರಸ್ಟ್ನವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮತ್ತೊಬ್ಬ ಅತಿಥಿ ಯೋಗೀಶ್ ಶೆಟ್ಟಿ ಕಾಪು ಇವರಿಗೂ ನಮ್ಮ ಈ ಟ್ರಸ್ಟ್ನ ಪರವಾಗಿ ಧನ್ಯವಾದ ಅರ್ಪಿಸ್ತಿದ್ದೇವೆ. ಹಾಗೆ ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ಅವರು ಅತಿಥಿಗಳನ್ನು ಸ್ವಾಗತಿಸಿ ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ನಿಮಗೆಲ್ಲ ತಿಳಿಸಿದ್ದಾರೆ. ಅವರಿಗೂ ನಮ್ಮ ಈ ಟ್ರಸ್ಟ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಈ ಒಂದು ಡಿಜಿಟಲ್ ಲಿಟ್ರಸಿಯ ಪೂರ್ತಿ ನಮ್ಮ ಇದರ ಆಯೋಜಕರಾದಂಥ ಆಲ್ಕಾರ್ಗೋ ಲಾಜಿಸ್ಟಿಕ್ ಕಂಪನಿಯ CSR ಹೆಡ್ ಆಗಿರುವಂಥ ಸವಿಸ್ತಾರ ಇವರಿಗೆ ನಮ್ಮ ಈ ಟ್ರಸ್ಟ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಮಲ್ಲಿಗೆ ಕೃಷಿ ಹೆಚ್ಚಿನ ಇಲ್ಲಿ ಬೆಳೀತಾರೆ. ಸೊ ಮಲ್ಲಿಗೆ ಕೃಷಿ ಬಗ್ಗೆ ಒಂದು ವಿಚಾರ ಗೋಷ್ಠಿ ಇಟ್ಟರೆ ಸೊ ಅದರ ಬಗ್ಗೆ ರೋಗ ನಿರ್ವಹಣೆ ಮತ್ತು ಅದರನ್ನು ಗಿಡಗಳ ಆರೈಕೆ, ಹೂ ಹೆಚ್ಚಿಸುವುದು ಹೇಗೆ, ಆ ಥರದ್ದೆಲ್ಲ ಒಂದು ಅಲ್ಲಿ ಕೂಡ ಒಂದು ಮಲ್ಲಿಗೆ ಕೃಷಿ ಅಂತ ಒಂದು ಟಾಪಿಕ್ ತಗೊಂಡಾದ ನಂತರ ಅಲ್ಲಿ ಕೂಡ ಒಂದು ಕೃಷಿಕ ಇರಬೇಕು. ಅಂದರೆ ನುರಿತ ಕೃಷಿಕ, ತುಂಬ ಚೆನ್ನಾಗಿ ಕೃಷಿ ಮಾಡಿರ್ತಕ್ಕಂಥ ಒಬ್ಬ ಕೃಷಿಕ, ಒಂದು ನುರಿತ ವಿಜ್ಞಾನಿ. ಮತ್ತು ಅದಕ್ಕೆ ವಿಜ್ಞಾನಿಗಳಂದ್ರೆ ಒಬ್ಬರು ಆಗಲ್ಲ, ಅದರಲ್ಲಿ ರೋಗ ಕೀಟ ನೋಡಲಿಕ್ಕೆ, ಆರೈಕೆ ಮಾಡಲಿಕ್ಕೆ, ಸೊ ಈ ರೀತಿ ಇದೆಲ್ಲ ಇರ್ತದೆ.